ವಿಟ್ಲದ ಇತಿಹಾಸ ಪ್ರಸಿದ್ಧ ಶ್ರೀ ಪಾರ್ಥಂಪಾಡಿ ಜಟಾಧಾರಿ ದೇವಸ್ಥಾನದ ಪುನರ್ ನಿರ್ಮಾಣ ಕಾಮಗಾರಿ ಕೊನೆಯ ಹಂತದಲ್ಲಿದೆ. ಬ್ರಹ್ಮಕಲಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಊರಿನ ವಿವಿಧ ಸಂಘ ಸಂಸ್ಥೆಗಳು, ವೃದ್ಧರು, ಯುವಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಹಗಲಿರುಳು ಶ್ರಮದಾನ ಮಾಡುವ ಮೂಲಕ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಗೊಳಿಸಲು ಪಣ ತೊಟ್ಟಿದ್ದಾರೆ. ವಿಟ್ಲ ಸೀಮೆಯ ಡೊಂಬಹೆಗ್ಗಡೆ ಅರಸು ಮನೆತನದ ಪಾರ್ಥಂಪಾಡಿ ಚಾವಡಿಯ ಪಟ್ಟದ ದೈವ ಶ್ರೀ ಪಾರ್ಥಂಪಾಡಿ ಜಟಾಧಾರಿ ದೇವಸ್ಥಾನವು ಪ್ರಾಚೀನ ದೇವಸ್ಥಾನಗಳಲ್ಲಿ ಒಂದು. ಈ ದೇವಸ್ಥಾನವು ಶಿಥಿಲಗೊಂಡು ಪುನರ್ ನಿರ್ಮಾಣ ಮಾಡಬೇಕು ಎನ್ನುವ ಆಶಯ ಭಕ್ತರದ್ದಾಗಿತ್ತು. ಜೀರ್ಣಾವಸ್ಥೆಯಲ್ಲಿದ್ದ ಶ್ರೀ ಪಾರ್ಥಂಪಾಡಿ ಜಟಾಧಾರಿ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಬೇಕು ಎಂದು ಯೋಚಿಸಿ ದೈವಜ್ಞರಿಂದ ಪ್ರಶ್ನಾ ಚಿಂತನೆಯನ್ನು ನಡೆಸಲಾಗಿತ್ತು. ಪ್ರಮುಖ ದೈವ ಶ್ರೀ ಜಟಾಧಾರಿ, ನಾಗನ ಸಾನ್ನಿಧ್ಯ ಮತ್ತು ಗುಳಿಗ ದೈವದ ಸಾನ್ನಿಧ್ಯವು ಶಿಥಿಲಗೊಂಡಿತ್ತು. ಹೀಗಾಗಿ ಇವೆಲ್ಲವನ್ನ ಜೀರ್ಣೋದ್ಧಾರಗೊಳಿಸಬೇಕು ಎಂದು ಕಂಡುಬಂದಿತ್ತು. ಹೀಗಾಗಿ ವಿಟ್ಲದ ಅರಸರು, ಒಡಿಯೂರು ಶ್ರೀಗಳು, ಮಾಣಿಲ ಶ್ರೀಗಳು ಮತ್ತು ಸೀಮೆಯ ತಂತ್ರಿಯವರ ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಪುನರ್ ನಿರ್ಮಾಣ ನಡೆಸಲು ತೀರ್ಮಾನಿಸಲಾಗಿದ್ದು, ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಲಾಗಿತ್ತು. ಶ್ರೀಗಳ ಮಾರ್ಗದರ್ಶನದಲ್ಲಿ ಗೌರವಾಧ್ಯಕ್ಷರಾಗಿ ವಿಟ್ಲ ಅರಮನೆಯ ವಿ ಜನಾರ್ದನ ವರ್ಮ ಅರಸರು, ಅಧ್ಯಕ್ಷರಾಗಿ ವಿಟ್ಲ ಅರಮನೆಯ ಕೃಷ್ಣಯ್ಯ ಕೆ ವಿಟ್ಲ, ಕಾರ್ಯಾಧ್ಯಕ್ಷರಾಗಿ ಬಾಬು ಕೆವಿ, ಉಪಾಧ್ಯಕ್ಷರಾಗಿ ಲಕ್ಷ್ಮಣ ಆರ್ಎಸ್, ವಿಟ್ಲ ಅರಮನೆಯ ಶ್ರೀಕಂಠ ವರ್ಮ, ಮಹಾಲಿಂಗ ಶೆಟ್ಟಿ ಕೂಜಪ್ಪಾಡಿ, ಕೋಶಾಧಿಕಾರಿಯಾಗಿ ಪ್ರಭಾಕರ ಶೆಟ್ಟಿ ದಂಬೆಕಾನ, ಕಾರ್ಯದರ್ಶಿಯಾಗಿ ಶೈಲೇಶ್ ವಿ, ಜೊತೆ ಕಾರ್ಯದರ್ಶಿಯಾಗಿ ನಾರಾಯಣ ನಾವಡ ಅವರನ್ನ ಒಳಗೊಂಡ ಸಮಿತಿಯನ್ನ ರಚಿಸಲಾಗಿತ್ತು. ವಾಸ್ತುಶಿಲ್ಪಿ ರಮೇಶ್ ಕಾರಂತ ಅವರ ಮಾರ್ಗದರ್ಶನದಲ್ಲಿ ಯೋಜನೆಯನ್ನ ಕೂಡ ರೂಪಿಸಲಾಗಿತ್ತು. ದೇವಸ್ಥಾನದ ಸುತ್ತಮುತ್ತಲ ಪ್ರದೇಶವಾದ ನೆಕ್ಕರೆಕಾಡು, ಕಾಶಿಮಠದ ಆಸ್ತಿಕ ಬಂಧುಗಳು, ಸ್ವಯಂ ಸೇವಕರು ಶ್ರಮದಾನದ ಮೂಲಕ ಜೀರ್ಣೋದ್ಧಾರ ಕಾರ್ಯದಲ್ಲಿ ಹಗಲಿರುಳು ಶ್ರಮಿಸಿದ್ರು. ಸುತ್ತಲೂ ಗಿಡಗಂಟಿಗಳು ಕೂಡಿದ್ದ ಸ್ಥಳವನ್ನ ಸ್ವತಃ ಕಾರ್ಯಕರ್ತರೇ ತೆರವುಗೊಳಿಸ್ತಾ ಇದ್ದಾರೆ. ನೀರಿನ ಮೂಲವಾಗಿರುವ ಕೆರೆಯಲ್ಲಿ ಹೂಳು ತುಂಬಿದ್ದು ಅವುಗಳನ್ನು ಸ್ವಚ್ಛಗೊಳಿಸುವ ಕೆಲಸ ನಡೀತಾ ಇದೆ. ವೇತನ ನೀಡಿದ್ರೂ ಕೆಲಸದವರು ಸಿಗುವುದೇ ಅಪರೂಪ ಅನ್ನುವ ಸಂದರ್ಭದಲ್ಲಿ ಇಲ್ಲಿನ ಕಾರ್ಯಕರ್ತರು ದೇವಸ್ಥಾನದ ಸುತ್ತಲೂ ತಮ್ಮಿಂದಾದ ಸೇವೆ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅದಕ್ಕೆ ಬ್ರಹ್ಮಕಲಶದ ಯೋಜನೆ ಹೊಸ ಕಟ್ಟಡದೊಂದಿಗೆ ನಿರ್ಮಾಣವಾಗ್ತಿರುವಂಥ ಈ ಯೋಜನೆ ಅಂದರೆ ಇದೊಂದು ನಿಜವಾಗಿಯೂ ಈ ಊರಿನ ಮಕ್ಕಳೆಲ್ಲರೂ ಒಂದು ಸೇವೆ ಮಾಡುವಂಥ ಕೆಲಸ ಇವರಿಗೆ ಸಿಕ್ಕಿದೆ ಅಂತ ಹೇಳಿದರೆ ನಾವು ಒಂದು ಭಾಗ್ಯ. ಈ ಕಾಶಿಮಠದ ಮಕ್ಕಳಿಗೆ ನಿಜವಾಗಿದ್ದು ನಾವು ಬ್ರಹ್ಮಕಲಶದ ಟೈಮಲ್ಲಿ ಆಗುವಂಥ ಕೆಲಸ ಇದ್ದು ಏನೋ ಒಂದು ಕಾಶಿಮಠದ ಮಕ್ಕಳಿಗೆ ಆಗುವಂಥ ಯೋಜನೆ ನನಗೆ ಅದೊಂದು ಬಹಳ ಹೆಮ್ಮೆ ಅಂತ ಹೇಳಿದರೆ ನಮಗೆ ಸಿಕ್ಕಿದ ಈ ಮಕ್ಕಳಿಗೆ ಸಿಕ್ಕಿದಂಥ ಭಾಗ್ಯ. ನಾನು ಅದನ್ನು ಮೊನ್ನೆಯಿಂದ ನನಗೆ ಅದು ಖುಷಿ. ಅದು ನಿಜವಾಗಿಯೂ ಈ ಕಾಶಿಮಠದ ಮಕ್ಕಳು ಎಷ್ಟು ಪುಣ್ಯವಂತರು ಅಂತೇಳಿ ಆ ಪಂಚಲಿಂಗನಲ್ಲಿ ಬಿಡಬೇಕು. ಅಂಥ ಒಂದು ಇತಿಹಾಸ ಇರುವ ಒಂದು ಅರಮನೆಯ ಚಾವಡಿಯ ನೇಮೋತ್ಸವವನ್ನು ಈ ಯುವಕರೆಲ್ಲ ಸೇರಿ ಮಾಡಬೇಕಂತ ಯೋಜನೆ ಇಟ್ಟುಕೊಂಡಿದ್ದೇವೆ. ಅದಕ್ಕೆ ಪಂಚಲಿಂಗದ ಅನುಗ್ರಹವನ್ನು ವೀಕ್ಷಿಸಲಿ. ತಿಂಗಳ ಮೊದಲು ನಾವು ದೈವಜ್ಞರನ್ನು ಕರೆಸಿ ಇಲ್ಲಿ ಪ್ರಶ್ನೆ ಚಿಂತನೆ ಮಾಡಿದಾಗ 157 ವರ್ಷಗಳ ಹಿಂದೆ ಇಲ್ಲಿಯ ಜಟಾಧಾರಿ ದೈವದ ಮಹಿಮೆ ನಿಂತಿದೆ ಅಂದರೆ ಬಾಡೂರು ಕುಡಲ್ಮೆರ್ಕಳದಿಂದ ಅಲ್ಲಿಂದ ಭಂಡಾರ ಬಂದು ಇಲ್ಲಿ ಆಗುವಂತಹ ಮಹಿಮೋತ್ಸವ ಯಾವುದೋ ಕಾರಣದಿಂದ ಮೊದಲು ಹಿರಿಯರ ಕಾಲದಲ್ಲಿ ಅದು ನಿಂತು ಹೋಗಿದೆ. ಆ ನಿಂತೋದ 157 ಮೊದಲು ನಿಂತಹ ಮಹಿಮೋತ್ಸವವನ್ನು ಮಾಡಬೇಕಾದ್ರೆ ನಾವಿಲ್ಲಿ ಇಲ್ಲಿಯ ದೈವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಾಗಿ ಬಂತು. ಮೊದಲು ಅಂಚಿನ ಚಾವಣಿ ಇತ್ತು, ಈಗ ತಾಮ್ರದ ಚಾವಣಿ ಮಾಡಿದೆ. ಇದಕ್ಕೆ ಕಾರಣ ನಮ್ಮ ಶ್ರೀಕಾಶಿ ಯುವಕ ಮಂಡಳದ ಎಲ್ಲ ಸದಸ್ಯರು ಮನೆಗೆ ಅಂದರೆ ಊರಲ್ಲಿ ಯಾವುದೇ ಅಂಗಡಿ ನಾವು ಬೇಡಿಲ್ಲ. ಊರ ಪರ ಊರಿನ ದಾನಿಗಳು ಇವರ ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ ದೇವಸ್ಥಾನ ನಾಗನಕಟ್ಟೆ ರಾಜನ್ ಗುಳಿಗ ದೈವದ ಸಾನ್ನಿಧ್ಯ ಪುನರ್ ನಿರ್ಮಾಣಗೊಂಡಿದೆ. ದೇವಸ್ಥಾನ ಜೀರ್ಣೋದ್ಧಾರ ಕಾಮಗಾರಿ ಪೂರ್ಣಗೊಂಡು ಫೆಬ್ರವರಿ 6 ಮತ್ತು 7ರಂದು ಸ್ಥಾನ ಪ್ರದಾನ ಪುನರ್ ಪ್ರತಿಷ್ಠೆ ನಡೆಯಲಿದ್ದು, ಬಳಿಕ ರಾತ್ರಿ ದೈವದ ಮೈಮೆ ಸೇವೆ ಜರುಗಲಿದೆ. ಈ ಮೂಲಕ ಈ ಭಾಗದ ಭಕ್ತಾದಿಗಳ ಆಸೆಯೊಂದು ಈಡೇರಲಿದೆ. ಮೊಹಮ್ಮದ್ ಅಲಿ, V4 News 24/7 ವಿಟ್ಲ.